ಅತ್ಯಂತ ರೋಮಾಂಚನಕಾರಿಯಾದ ಸ್ಪರ್ಧೆ. 4-3 ಒಮ್ಮತದ ಮುನ್ನಡೆಯಲ್ಲಿ ಕೆಲವು ಸಮಯಗಳಿಂದ ನಮ್ಮ ಲೇಖನಿ ಚಲಾವಣೆ ಆಗುತ್ತಾ ಇಲ್ಲ. 4-3 ಸ್ಥಿರವಾಗಿದೆ. ವಾಮದ ಬದವು ಕಡೆಯಿಂದ ಆಶಾ 2 ಓವರ್ ಡಯಲ್ ಆಡಲ್ 2 ಸೂಪರ್ ಟೆಕಲ್ ಆನ್ ಆಗಿದೆ. ಎಲ್ಲ ಪ್ರತೀಕ್ಷಾ ಬಂದಿದ್ದಾರೆ. ಅಂಕ ತರಲೇಬೇಕಾದ ಒತ್ತಡದಲ್ಲಿ ಆಶಾ ಅತ್ಯಂತ ದೀಪಾದ ಹರಾಳಿ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಫಾರ್ ಜಿಎಫ್ಸಿಸಿ ಕಾಫಿ ಮ್ಯಾಂಗ್ಳೂರ್. 5-4 ಕಾಫಿ 2 ಓವರ್ ಪ್ರತೀಕ್ಷಾ ಇದು ಮಾಡುವುದಿಲ್ಲವೇ ಬಡಿದಾಳಿಯಾಗಿದೆ. ಸೆಮಿಫೈನಲ್ಸ್ ಎರಡರಲ್ಲಿ ನಾವಿದ್ದೇವೆ. 2 ಓವರ್ trying to get the ball right. I think he's confident. He's confident. ಐದು ನಾಲ್ಕು ಬೋನಸ್ ಕಲ್ಪಿಸಿಕೊಳ್ಳಲಾಗಿದೆ. ವಿಶ್ರಾಂತಿಯಲ್ಲಿ ಅವರನ್ನು 6 ಕಾಶಿ 4 ಓವರ್ ವೈಯಕ್ತಿಕ ಬಹುಮಾನವಿದೆ. ಸಮವಸ್ತ್ರಧಾರಿ ತಂಡ ಪ್ರದೇಶ ಧ್ವಜ ಮೂಲಕ ಒಳಬಂದು ಪ್ರಧಾನ ವೇದಿಕೆಯಿಂದ ರನ್ನರ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಪ್ರಸ್ತುತ ಪಂದ್ಯದಲ್ಲಿ ಕಮಲ ದಾಳಿಯಲ್ಲಿ ಒಂದು ಹಂತದಲ್ಲಿ ಆಲ್ ಔಟ್ ಆಗುವಂತಹ ಸ್ಥಿತಿಯಲ್ಲಿ ಮತ್ತೆ ಚೇತನಿಗೆ ಕಂಡು ಕಾಶಿ ಬೆಂಗಳೂರು ಪ್ರಸ್ತುತ ಮುನ್ನಡೆಯಲ್ಲಿ 6-4 ವಾಮತಪ್ಪದ ಕಡೆಯಿಂದ ಮಧುರ ಅವರ ದಾಳಿ. ಯೂನಿವರ್ಸಿಟಿ ಕ್ಯಾಂಪಸ್ಗೆ ಆಯ್ಕೆಗೊಂಡಂತಹ ತಾರೆಯಾಗಿದ್ದಾರೆ ಪ್ರತೀಕ್ಷಾ. ಅನೇಕ ವರ್ಷಗಳಲ್ಲಿ ಜಿಎಫ್ಜಿಸಿ ಕಾಶ್ಮೀರ ಮಂಗಳೂರಲ್ಲಿ ಬೆಳಿ ಬಂದಂತಹ ಪ್ರತಿಭೆ. ಅನೇಕ ಶ್ರೇಷ್ಠ ಪ್ರದರ್ಶನ ಯೂನಿವರ್ಸಿಟಿ ಕ್ಯಾಂಪಸ್ ತಾರೆಯ ಅಪಾರ ಛಲವನ್ನು ಮರೆಮಾಯ 7-4 ಪ್ರೌಢಶಾಲಾ ಬಾಲಕಿಯರ ವಿಭಾಗದ ಉತ್ತಮ ದಾಳಿಯಾಯಿತು. ದೀಕ್ಷಾ ವಿವೇಕಾನಂದ ಪಟ್ಟು ದೀಕ್ಷಾ ಬೆಸ್ಟ್ ರೈಡರ್ ಆಫ್ ಗರ್ಲ್ಸ್ ಹೈಸ್ಕೂಲ್ ಸೆಕ್ಷನ್. ದೀಕ್ಷಾ ಆಫ್ ವಿವೇಕಾನಂದ ಸ್ಕೂಲ್ ಪುತ್ತೂರು ಹೂ ಇಸ್ ದ ಬೆಸ್ಟ್ ರೈಡರ್. ಚಪ್ಪಾಳೆಗಳಲ್ಲಿ ವೈಯಕ್ತಿಕ ಬಹುಮಾನವನ್ನು ಗಳಿಸಿಕೊಂಡಿದ್ದಾರೆ. ಹೈಸ್ಕೂಲ್ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ದೀಕ್ಷಾ ವಿವೇಕಾನಂದ ಶಾಲೆ ಪುತ್ತೂರು. ಏಳು 4 ಸ್ಪರ್ಧೆ ಮುಂದುವರಿಯುತ್ತಾ 8-4 ಶರೀರದಲ್ಲಿ 8-4 ಕಾಶ್ಮೀರ್ ಮ್ಯಾಂಗ್ಳೂರ್. ಬೋನಸ್ ಅಂಕಕ್ಕಾಗಿ ಪ್ರಯತ್ನ ತರುವಾಯ ತೀವ್ರಂತಹ ಆಕ್ರಮಣ ಮಧುರವಾದಂತಹ ದಾಳಿ. 5-8 ಮುನ್ನಡೆ ಕಾಶ್ಮೀರ್. ಈ ಬಾರಿ ಕವನ ಉತ್ತಮ ಕ್ಯಾಚರ್ ಉತ್ತಮ ರೈಡರ್ ಬೆಸ್ಟ್ ರೈಡರ್
ಶ್ರಾವ್ಯ ಶ್ರಾವ್ಯ ಒಗ್ಗ ಶ್ರಾವ್ಯ ಒಗ್ಗ ಇವರಿಗೆ ಶ್ರಾವ್ಯ ಒಗ್ಗ ತಂಡದ ಶ್ರಾವ್ಯ ಶಾಲಾ ವಿಭಾಗದಲ್ಲಿ ನ್ಯಾಷನಲ್ ಆಡಿದಂತಹ ಒಗ್ಗ ಶಾಲೆಯ ಪ್ರತಿಭೆ ಶ್ರಾವ್ಯ ಇದೀಗ ಕೂಟದಲ್ಲಿ ಶಾಲಾ ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ಡಿಫೆಂಡರ್ ಚಪ್ಪಾಳೆಯಲ್ಲಿ ಶ್ರಾವ್ಯ ಒಗ್ಗ ಉತ್ತಮ ಸರ್ವಸಾಚಿ ಆಲ್ರೌಂಡರ್ ಮಹಿಳಾ ವಿವೇಕಾನಂದ ಮತ್ತು ಇದು ಚಪ್ಪಾಳೆಯಲ್ಲಿ ಸರ್ವಾಂಗೀಣ ಪ್ರತಿಭೆ ಆಲ್ರೌಂಡರ್ ಬ್ಯಾಕ್ ಟು ದಿ ಗೇಮ್ ನಂಬರ್ ಸೆಕೆಂಡ್ ಸೆಮಿಫೈನಲ್ ಮಹಮ್ಮದ್ ಮಧು ವರ್ಸಸ್ ಕಾರ್ತಿಕ್ ಇನ್ನೊಂದು ವಿಚಾರ ಈ ಅಂಗದಲ್ಲಿ ನಡೆಯುವ ಪಂದ್ಯ ಮುಕ್ತಾಯ ಆದ ತಕ್ಷಣ ಪ್ರೌಢಶಾಲಾ ಬಾಲಕರ APS ಮುಂದಾಗಟ್ಟೆಗೆ ಆಗಮಿಸಿದ ಅಷ್ಟು ಬಲಾತ್ಮಕತೆ ತರಬೇಕಿದೆ ಅವರ ಫೈನಲ್ಗೆ ರಚಿಸಿದೆ ಫೈನಲ್ಗೆ ಸ್ವಲ್ಪ ವಿಶ್ರಾಂತಿ ಇರುವುದು ಮಹಿಳಾ ವಿಭಾಗದಲ್ಲಿ ಈ ಸಂದರ್ಭದಲ್ಲಿ ಬಾಲಕರ ಪ್ರೌಢಶಾಲಾ ಬಾಲಕರ ವಿಭಾಗದ ಉಳಿದ ಸ್ಪರ್ಧೆಗಳನ್ನು ಈ ಅಂಕಣದಲ್ಲಿ ನಡೆಸುವರೆ ಕರೆಯನ್ನು ಕೊಟ್ಟಂತಹ ತಂಡಗಳು ಸಿದ್ಧರಾಗುವಂತೆ ಕೋರಿಕೆ ತರಬಾಯ ಪ್ರತೀಕ್ಷಾ ಪ್ರತೀಕ್ಷಾ it is super is on 5-10 GMCC Kaushik Mangalore ಸಂದೀಪ್ ರಾವ್ ವಿಜಯ್ ಪುತ್ರನ್ ಅವರ ತರಬೇತಿಯಲ್ಲಿ ಪಡೆದಂತಹ ತಾರೆಗಳು ಈ ಬಾರಿ ತಕ್ಕಲಾಗಿದೆ ಇನ್ನೊಂದು ಲಭ್ಯವಾಗುತ್ತಾ ಇದೆ ದಾಳಿಯಲ್ಲಿ ಗಮನ ಆಲ್ ಔಟ್ ಈ ಬಾರಿ ಇಬ್ಬರು ಆಟಗಾರ್ತಿಯರು ಮೊಹಮ್ಮದ್ ಮಧು ಪಾಳಿನಲ್ಲಿ ಕಾಣಬಹುದು ಸೂಪರ್ ಟೆಕ್ ಮತ್ತು ಜೀವಂತವಾಗಿದೆ ಕವನ ದಾಳಿಯಲ್ಲಿ 19 ನಡೆಯಲಿದೆ ಕಾನ್ಸ್ಟೆಂಟ್ ಮಂಗಳೂರು 13ನೇ ಅಂಕ 7-13 ಸತೀಶ್ ಶೈನ್ ಸ್ಪೋರ್ಟ್ಸ್ ಬ್ಯಾಂಗ್ಳೂರ್ ಅವರ ನೇತೃತ್ವದಲ್ಲಿ ತಂಡವಾಗಿದೆ GMCC ಮೊಹಮ್ಮದ್ ಮಧು ಸೂಪರ್ ಟೆಕ್ ಮೊತ್ತವಾಗಿದೆ ಪ್ರತೀಕ್ಷಾ ದಾಳಿಯಲ್ಲಿ We are the second half of the semi-final. Only super table ಆಗಿದೆ ಬಾಲಕರ ಅಂಕಣದಲ್ಲಿ ಮಧುರ ತಂಡ ಅಪಾಯದಲ್ಲಿರುವ ಎಲ್ಲ ಸಂದರ್ಭದಲ್ಲೂ ಕೂಡ ಬಾಲಕರು ಈ ತಂಡದ ಭರವಸೆಯ ದಾಳಿಗಾರ್ತಿ ಮಧುರ ದಾಳಿಯಲ್ಲಿ ಈ ಬಾರಿ ಮತ್ತೆ ಯಶಸ್ಸನ್ನು ಮಧುರ ಮತ್ತೆ 8-13 ಮುಂದೆ ಈ ಅಂಕಣದಲ್ಲಿ ನಡೆಯುವಂತಹ ಬಾಲಕರ ಸ್ಪರ್ಧೆಗಾಗಿ ಕರೆಯನ್ನು ಕೊಟ್ಟಾಗಿ ದಯವಿಟ್ಟು ಸಿದ್ಧರಾಗುವಂತೆ ಮತ್ತೊಂದು ಸೂಚನೆ ಬಾಲಕರ ವಿಭಾಗದ ಮುಂದಿನ ಸ್ಪರ್ಧೆ ಎ ಅಂಕಣದಲ್ಲಿ ಹದಿನಾಲ್ಕನೇ ಅಂಕ ಲಭ್ಯವಾಗಿದೆ 14-8 ಮತ್ತೆ ಮಧುರ ಏನೋ ಒಂದು ಭರವಸೆ ವಾಮದ ಪದವು ಈ ಒಂದು ದಾಳಿಗಾರ್ತಿಯ ಮೇಲಿದೆ ಮಾಡಿದ ದಾಳಿಗಳಲ್ಲೆಲ್ಲ ಅಂಕವನ್ನು ಗಳಿಸಬಲ್ಲಂತಹ ದಾಳಿಗಾರ್ತಿ ಮಧುರ ಅಂತಿಮ 5 ನಿಮಿಷ ಸೆಮಿಫೈನಲ್ ಸಂಖ್ಯೆ 2 ಪೂರ್ಣಗೊಳ್ಳಲು ಲಾಸ್ಟ್ 5 minutes ಅಂಕಗಳನ್ನು ಗಮನಿಸಿ 17-8 17-8 make the correction 17-8 17-8ರಲ್ಲಿ ಕಾರ್ತಿಕ್ ಬೆಂಗಳೂರು ಮುನ್ನಡೆಯಲ್ಲಿ ಕವನ ನಿಧಾನಗತಿಯ ದಾಳಿಯಲ್ಲಿ ಅಂತಿಮ 4 ನಿಮಿಷ 9 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ ಅಂತಿಮ 4 ನಿಮಿಷಗಳಲ್ಲಿ
ಒಂದು ಕಡೆ ಸತೀಶ್ ಅವರು ಇದ್ದಾರೆ, ಶೈನ್ ಸ್ಪೋರ್ಟ್ಸ್ ಬ್ಯಾಂಗ್ಳೂರ್. ಇನ್ನೊಂದು ಕಡೆ ಸಂದೀಪ್ ರಾವ್. ಐಶ್ವರ್ಯ 9 ಅಂಕಗಳ ಅಂತರದ ಸ್ಪರ್ಧೆ. ಅಲ್ಲಿ 60 ಕೆಜಿ ವಿಭಾಗದ ತಂಡದವರು ದೇಹ ತೂಕ ಮಾಡಿಸಿಕೊಳ್ಳಿ. ಆಮೇಲೆ ತಮ್ಮ ಪಂದ್ಯವನ್ನು ಕರೆಯುವಾಗ ದೇಹ ತೂಕ ಆಗಲಿಲ್ಲ ಅಂತ ಹೇಳಿದ್ದಾರೆ. ತಮ್ಮನ್ನು ಆಗಾಗ ಗಾಡಿಗಳನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡುವುದಿಲ್ಲ. ನಿಧಿ ಜಿಎಂಸಿಸಿ ಕಾಸ್ಟ್ ಸ್ಟ್ರೀಟ್ ತಂಡದ ಅತ್ಯಂತ ಪ್ರತಿಭಾನ್ವಿತ ಆಟಗಾರ್ತಿ. ನಿಧಿ 9 ಅಂತಿಮ 3 ನಿಮಿಷ. ವಿಘ್ನೇಶ್ ಕಟ್ಟದ ಬಡ್ತು ತಾವು ಇಲ್ಲಿ ವೇದಿಕೆ ವಿಭಾಗಕ್ಕೆ ಬರಬೇಕು. ವಿಘ್ನೇಶ್ ಕಟ್ಟದ ಬಡ್ತು ಲಕ್ ಕಾರ್ನರ್ ಬಹಳಷ್ಟು ಲೇಟ್ ಸಹಕಾರ. ಥರ್ಡ್ ರೈಟ್ ಹರ್ಷಿತಾ ವಿತ್ ಜುಹೋಲ್ ಡಾಯ್. ಜಿಎಂಜಿಸಿ ಕಾನ್ಸ್ಟ್ರೇಟ್ ಹರ್ಷಿತ ದಾಳಿ ಬಾಲ್ ಸಂತುಲನವಾಗಿದೆ. ಮೆಲ್ಲನೆ ಪಂದ್ಯದಲ್ಲಿ ಹಿಡಿತ ಪ್ರಬಲಗೊಳಿಸ್ತಾ ಇದೆ ತಂಡ ಜಿಎಂಜಿಸಿ. So GMTC Constitute really out of there with the defense and back. 2 minutes, ಅಂತಿಮ 2 ನಿಮಿಷ. 21-9. ಲೆಫ್ಟ್ ಕಾರ್ನರ್ ಅರ್ಪಿತಾ ಜಿಎಂಜಿಸಿ ತಂಡದಲ್ಲಿ ನೋಡ್ತಾ ಇದ್ದೀರಾ. ಇವರ ಯೂನಿವರ್ಸಿಟಿಯಲ್ಲಿ ನ್ಯಾಷನಲ್ ಪ್ರತಿನಿಧೀಕರಿಸಿದವರು ಪ್ರತಿಭಾನ್ವಿತ ರೆಸ್ಲರ್ ಕೂಡ ಆಗಿದ್ದಾರೆ. ಅರ್ಪಿತಾ ಲೆಫ್ಟ್ ಕಾರ್ನರ್ ಆಫ್ ಜಿಎಂಜಿಸಿ ಕಾಸ್ಟ್ರೇಟ್. ಆಹಾ, ಇದು ರೆಸ್ಲಿಂಗ್ ಹಿಡಿತ ಅರ್ಪಿತಾ. ಇಪ್ಪತ್ತ 2 22-9. ಪ್ರಬಲವಾದ ದಾಳಿಯಲ್ಲಿ ಪಂದ್ಯ ಸಂಪೂರ್ಣವಾಗಿ ಮಂಗಳೂರು ಗೆಲುವಿನ ಕಡೆ ಮುಖ ಮಾಡಿದೆ. ಅಂತಿಮ ನಿಮಿಷದಲ್ಲಿ ಸೆಮಿಫೈನಲ್ ನಂಬರ್ 2 ಆಫ್ ವುಮೆನ್ಸ್ ಸ್ಟೆಪ್ ಬೈ ಟೇಕ್. ಸೊ ಸೆಕೆಂಡ್ಸ್, ಕೇವಲ ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ದೊಡ್ಡ ಬಿಸಿಲು ಮಾತ್ರ ಬರಲಿಕ್ಕೆ ಬಾಕಿ ಇದೆ. SDM ವಿರುದ್ಧ ಆಡುವಂತಹ ಅವಕಾಶ ಇದೀಗ ಕಾಸ್ಟ್ರೇಟ್ ಮ್ಯಾಂಗ್ಳೂರು ಪಾಲಾಗುವಂತಹ ಸಾಧ್ಯತೆಗಳು.